ಸರ್, ಇವತ್ತು ವಿಶ್ವ ಹಿಂದೂ ಪರಿಷತ್ನ ಹೊಸ ಕಾರ್ಯಾಲಯದ ಭೂಮಿ ಪೂಜೆ ಆ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಅಲ್ಲಿ ಏನು ಕಾರ್ಯಕರ್ತರೊಳಗಡೆ ಒಂದಷ್ಟು ಮಾತಿನ ಚಕಮಕಿ ಆಯ್ತು ಅಂತ ನಮ್ಗೆ ಗೊತ್ತಾಯ್ತಲ್ಲಿ. ಒಂದಷ್ಟು ಮಾತುಕತೆಗಳಾಯ್ತು, ಜನರು ಗುಂಪುಗೂಡಿದ್ರು, ಕಾರ್ಯಕರ್ತರಲ್ಲ. ಏನಾಯ್ತು ಸರ್ ಅಲ್ಲಿ ಘಟನೆ, ನಿಮಗೆ ಗೊತ್ತಿಲ್ಲ? ನನಗೆ ತಿಳಿದ ಮಟ್ಟಿಗೆ ನಾನು ಅಲ್ಲಿ ಮೇಲೆ ಸ್ಟೇಜಲ್ಲಿದ್ದೆ ಇರುವಾಗ ಅಲ್ಲಿ ಅರುಣ ಪುತ್ತಲ್ನ ಕಾರು ಬಂತು. ಅದಕ್ಕೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಸುದ್ದಿ ಬಂತು. ಆಗ ನಾನು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಎಂ ಬಿ ಪುರಾಣಿಕರು ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಮಾತುಕತೆ ಆಗ್ತಾಯಿತ್ತು. ಆಗ ನಾನು ಅವರನ್ನೆಲ್ಲ ಬದಿಗೆ ಸರಿಸಿ ಅವರನ್ನು ಕರ್ಕೊಂಡು ಬಂದು ಒಳಗೆ ಕಳಿಸಿದ್ದೇನೆ. ಯಾಕಂದರೆ ನಮ್ಮ ಒಂದು ಕಾರ್ಯಕ್ರಮ ಆಗುವಾಗ ಯಾರೇ ಬರಲಿ, ಹಿಂದೂಗಳಲ್ಲಿ ಯಾರೇ ಬರಲಿ ಅವರಿಗೆ ನಾವು ಸ್ವಾಗತಿಸುವಂಥದ್ದು ನಮ್ಮ ಕ್ರಮ. ಅದು ಇವತ್ತಲ್ಲ, ಅದು ಮೊದಲಿಂದ. ನಮಗೆ ಯಾವುದೇ ರಾಜಕೀಯ ಇಲ್ಲ, ಯಾವ ಪಕ್ಷದವರೇ ಬರಲಿ. ಇವತ್ತು ಅಶೋಕ್ ಕುಮಾರ್ ರೈ ಅವರು ಬಂದರು, ಶಕುಂತಲಾ ಶೆಟ್ಟಿಯವರು ಬಂದರು, ಅವರು ನಾವು ಸ್ವಾಗತಿಸಲಿಲ್ವಾ? ಅದೇ ರೀತಿ ಅರುಣ ಪುತ್ತಿಲ ಬಂದಾಗ ನಾವು ಅವರನ್ನು ಬರುವಾಗ ನಮ್ಮ ಕಾರ್ಯಕರ್ತರು ತಡೆದಿದ್ದಾರೆ. ಅದು ತಡೆದ ತಪ್ಪು. ಈಗ ನನ್ನ ಮನಸ್ಸಿಗೆ ನನಗೆ ತುಂಬ ಬೇಸರ ಆಗಿದೆ. ಅವರು ಬಂದ ಒಬ್ಬರನ್ನು ಅಲ್ಲಿ ಇದು ಬರದಾಗೆ ಮಾಡುವಂಥ ವಿಷಯದಲ್ಲಿ ನನಗೆ ಬೇಸರ ಆಗಿದೆ. ನಾನು ಅದನ್ನು ವಿರೋಧಿಸ್ತೇನೆ. ಯಾಕಂದರೆ ಕಾರಣ ಅಂದರೆ ಅವ ನಮ್ಮನ್ನೆಲ್ಲ ಭಾರಿ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಇದರಲ್ಲೆಲ್ಲ ಆಗ್ತಾಯಿದ್ದೆ, ನಮ್ಮನ್ನು ದೂಷಿಸ್ತಾ ಇದ್ದೆ, ನಮಗೆ ಭಾಳ ವಿರೋಧ ಮಾಡ್ತಾ ಇದ್ದಾನೆ. ಆದ ಕಾರಣ ಅವ ಬರಬಾರ್ದು ಅಂತೇಳಿ ನಾನು ಅದಕ್ಕೆ ಅವರಿಗೆ ಒಂದು ಮಾತು ಹೇಳಿದ್ದೆ. ಮೊದಲು ಆಗದದ್ದು ಬಿಡಿ, ಅವ ಇವತ್ತು ಬಂದರೆ ಆ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಹಾಕಿದರೆ ನಮ್ಮನ್ನು ದೂಷಿಸ್ತಾನೆ ಅಂತ ಹೇಳಿದರು. ಆಗ ನಾನು ಅವರಿಗೆ ಒಂದು ಮಾತು ಮೊನ್ನೆ ಹೇಳಿದ್ದೆ. ಅರುಣ ಪುತ್ತಿಲ ಅವನ ಸಂಗಡಿಗರು ಯಾರಾದರೂ ಬಂದು ಈ ಕಾರ್ಯಕ್ರಮ ನೋಡಿ ಹೋಗಿ ವಾಟ್ಸಪ್ಪಲ್ಲಿ ಅಥವಾ ಇದರಲ್ಲಿ ಹಾಕಿದರೆ ನಾನು ಅವನನ್ನು ಕರೆದು ನಾನು ಕೂಡಲೇ ಕೇಳ್ತೇನೆ, ನಿಮ್ಮ ಎದುರಲ್ಲಿ ಕೇಳ್ತೇನೆ. ನನಗೆ ಕೇಳುವಷ್ಟು ಅಧಿಕಾರ ನನಗುಂಟು. ಆದ ಕಾರಣ ನಾನು ಅವರದ್ದು ಕೇಳ್ತೇನೆ, ನೀವು ನನಗೆ ತೋರಿಸಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದ ನಂತರ ಅವರು ಈ ರೀತಿಯ ಇದು ಮಾಡಿದ್ದು ಸರಿಯಲ್ಲ ನನ್ನ ಭಾವನೆ. ನಾನು ಹೇಳಿದ್ದೇನೆ ಅವರಿಗೆ. ಈಗ ತಡೆಯೊಡ್ಡಿ ಇರುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು. ಅದು ನಾನು ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕರ್ತರು ನಾನು ಹೇಳುವುದಿಲ್ಲ. ಅದರಲ್ಲಿ ನನಗೆ ಆ ಕಾರ್ಯಕರ್ತರ ಕುರಿತು 4 ಜನ ಅಲ್ಲಿ ಇರುವ ಬಿಟ್ಟರೆ ಅವರು ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೊಡ್ಡ ಸಕ್ರಿಯ ಕಾರ್ಯಕರ್ತರಲ್ಲ. ಆದರೆ ಅವರು ಹೇಳ್ತಾರೆ ನಾವು ಇದರದ್ದು ಇಲ್ಲಿ ನಗರದ ಕಾರ್ಯದರ್ಶಿ ಮತ್ತು ಇದು ಜಿಲ್ಲಾ ಉಪ ಕಾರ್ಯದರ್ಶಿ ನಗರದ ಯಾವ ಕಾರ್ಯದರ್ಶಿ ಆದರೂ ಕೂಡ ನಮ್ಮ ಕಾರ್ಯಕ್ರಮ ನಮ್ಮದು. ಆ ಕಾರ್ಯಕ್ರಮ ಹಾಳು ಮಾಡಿದರೆ ಅವರು ಅದು ತಪ್ಪಲ್ಲ ಅವ್ರದ್ದು. ಅದು ನನಗೆ ಬೇಸರ. ಯಾಕಂದರೆ ನಮ್ಮ ಕಾರ್ಯಕರ್ತನೇ ಆದರೂ ಕೂಡ ಒಬ್ಬ ನಮ್ಮ ಶತ್ರು ಬಂದರೂ ಕೂಡ ಅವನನ್ನು ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅವು ಹಿಂದೂ ಅಲ್ವಾ? ಹಿಂದೂ ಆದಾಗ ನಾವು ಅವರನ್ನು ಸ್ವಾಗತಿಸಬೇಕಿತ್ತು. ಅವರು ಅದನ್ನು ಮಾಡಿದ್ದು ನಾನು ಸರಿಯಲ್ಲ, ನಾನು ಅವರಿಗೆ ಹೇಳೋದು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಅರುಣ ಪುತ್ತಿಲರವರನ್ನು ಕೂಡ ಆಹ್ವಾನಿಸಿ ನಾನೇ ಬರಲಿಕ್ಕೆ ಹೇಳಿದ್ದೇನೆ. ನನಗೆ ನಿನ್ನೆ ರಾತ್ರಿ ಫೋನಲ್ಲಿ ನಾನು ಬರಬೇಡ ಅಂತ ಯಾರನ್ನು ಹೇಳೋದಿಲ್ಲ ಹೇಳಿದ್ದೇನೆ. ಅದಕ್ಕೆ ನಾನು ಅವರಿಗೆ ಹೇಳಿದ್ದೇನೆ. ಭಾಸ್ಕರಾಚಾರ್ಯರಿಗೆ ಹೇಳಿದ್ದೇನೆ. ಹಾಗೆ ಡಾಕ್ಟರ್ ಪುತ್ತೂರಾಯರಿದ್ದರು, ಪುತ್ತೂರಾಯರವರ ಜನ ಅಲ್ವ, ಅವರಿಗೆ ಹೇಳಿದ್ದೇನೆ. ಎಲ್ಲರಿಗೂ ಹೇಳಿದ್ದೇನೆ. ನಾವು ಪುತ್ತೂರಿನಲ್ಲಿದ್ದಂಥ ಎಲ್ಲ ಪ್ರತಿಯೊಬ್ಬರಿಗೆ ಹೇಳಿದ್ದೇವೆ. ಸಂಘದವರಾಗಿರ್ಬೋದು, ಇತರರಾಗಿರ್ಬೋದು, BJP ಅವರಾಗಿರ್ಬೋದು, ಕಾಂಗ್ರೆಸ್ಸಿನವರಾಗಿರ್ಬೋದು, ಇವರಿಗೆ ಹೇಳಿದ್ದೇವೆ. ನಮ್ಮ ಈಶ್ವರ ಭಟ್ ಇದ್ದಾರಲ್ಲ ಪಡ್ನೂರು, ಅವರಿಗೂ ಕೂಡ ನೋಟಿಫಿಕೇಶನ್ ಕೊಟ್ಟಿದ್ದೇವೆ. ನಮಗೆ ಕಾಂಗ್ರೆಸ್ BJP ದಳ ಅಂತೇಳಿ ಇಲ್ಲ. ನಮಗೆ ಹಿಂದೂಗಳೆಲ್ಲ ಒಂದೇ. ನೀವು ಕಾಂಗ್ರೆಸ್ಸಲ್ಲಿ ನಿಮ್ಮನ್ನು ಕರೀತೇವೆ. ನಾವು ಮೊದಲು ಕರೆದಿದ್ದೇವೆ. ನಾವು ಯಾವುದೇ ಇದು ಕಾರ್ಯಕ್ರಮಕ್ಕೆ ನಾವು BJP ಕಾಂಗ್ರೆಸ್ ಎಲ್ಲರನ್ನೂ ಕರಿತೀವಿ. ನಾವು ಓಟ್ ಹಾಕುವಂಥದ್ದು ಅದು ಬೇರೆ. ಆದರೆ ನಮ್ಮ ಹಿಂದೂಗಳ ಸಂಘಟನೆ ಎಲ್ಲ ಹಿಂದೂಗಳೆಲ್ಲ ನಾವು ಒಂದೇ. ನಮಗೆ ರಾಜಕೀಯ ಇಲ್ಲ. ಯಾವುದೇ ರಾಜಕೀಯದ ಪಕ್ಷದವರು ಬಂದರೂ ಕೂಡ ನಮಗೆ ಅವರ ಸ್ವಾಗತ ಉಂಟು. ನಮ್ಮ ಹಿಂದುತ್ವದ ವಿಚಾರದಲ್ಲಿ ಅವರು ನಮಗೆ ಕೈ ಜೋಡಿಸಿದರೆ ನಾವು ಅವರು ನಮ್ಮೊಟ್ಟಿಗೆ ಸೇರಿದರೆ ನಾವು ಅವರಿಗೆ ಸ್ವಾಗತಿಸಲು ತಯಾರಿದ್ದೇವೆ. ಅದರಲ್ಲಿ ನಮ್ಮದು 2 ಮಾತಿಲ್ಲ. ಯಾಕಂದರೆ ಹಿಂದೂಗಳಾಗಿದ್ದವರು ಹಿಂದೂ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಕೊಂಡು ನಮ್ಮಲ್ಲಿಗೆ ಬರ್ತಾರೆ ಅವ್ರನ್ನ ಸ್ವಾಗತಿಸ್ತೇವೆ. ಸರ್, ಆ್ಯಕ್ಚುಲಿ ಈಗ ನೀವೊಬ್ಬರು ಹಿರಿಯರು, ಹಿಂದೂ ಸಂಘಟನೆಗಳಲ್ಲಿ ಅತ್ಯಂತ ಹಿರಿಯರು. ಈ ಒಂದು ಇವತ್ತಿನ ಏನು ಅಲ್ಲಿ ಆಗಿರುವಂಥ ಮಾತಿನ ಚಕಮಕಿ ಇದಕ್ಕೆ ಮೊದಲು ಕೂಡ ಆಗಿತ್ತು, ಅದರದ್ದೇ ಮುಂದುವರಿದ ಭಾಗವ? ಅಲ್ಲ, ನನಗೆ ಅದು ಮೊದಲು ಆದಂಥ ವಿಷಯವೇ ನನಗೆ ಗೊತ್ತಿಲ್ಲ. ನಮ್ಮ ಗಮನಕ್ಕೆ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಮೇಲ್ಮಟ್ಟದ ಅವರಿಗೆ ಈ ಗಮನಕ್ಕೆ ನನಗೆ ಬರಲಿಲ್ಲ. ನಾನೀಗ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಉಪಾಧ್ಯಕ್ಷ. ನಾನು ಬೇರೆಲ್ಲ ಬಂದರೆ ನಾನು ಅದನ್ನು ನನ್ನ ಗಮನಕ್ಕೆ ತಂದು ನಾನು ಪರಿಹರಿಸ್ತಿದ್ದೆ. ಇದು ನನ್ನ ಯಾವ ಗಮನಕ್ಕೂ ಬರಲಿಲ್ಲ. ಮೊನ್ನೆ ಬಂದಿತ್ತು. ಯಾವಾಗ ನಮ್ಮದು ಈ ಬಿಲ್ಡಿಂಗಿನ ಇನಾಗ್ರೇಷನ್ಗೆ ಇದು ಭೂಮಿ ಪೂಜೆಗೆ ನಾವು ಏನೆಲ್ಲ ಕೆಲಸ ಮಾಡಬೇಕು, ಏನು ಮಾಡಬೇಕಂತ ಬಂದಾಗ ಇಲ್ಲಿ ಆ ಒಂದು ಮಾತು ಬಂದಾಗ ನಾನು ಅವರಿಗೆ ಹೇಳಿದ್ದೇನೆ, ಅವ್ರನ್ನ ಕರೆಯುವುದನ್ನು ನಾವು ತಡೀಲಿಕ್ಕಾಗಲ್ಲ, ಅವರು ಬರುವನ್ನು ನಾವು ಬರೆಸಲೇಬೇಕು. ಆಗ ಅವರು ಹೇಳಿದರು, ನನ್ನ ಹತ್ರ ಅಲ್ಲಿ ವಾಟ್ಸಪ್ ಇದರಲ್ಲಿ ಬೇಡದು ಆಗ್ತದೆ, ಅದು ನೀವು ಹಾಕಿ ನನಗೆ ತೋರಿಸಿ ನಾನು ಅವರನ್ನು ಕರೆಯುತ್ತೇನೆ.
ಅವರನ್ನು ಕರೆದು ಕೇಳ್ತೇನೆ ನಾನು ಅವ್ರ ಹತ್ರ, ನೀವು ಇದು ಹಾಕಿದ್ದು ಸರಿಯಾಗಿ ಕೇಳ್ತೇನೆ ಅಂತ ಅವ್ರಿಗೆ ಹೇಳಿದ್ದೇನೆ ನಾನು. ಯಾಕಂದ್ರೆ ನಾನು ಅರುಣ ಪುತ್ತಿಲ 30 ವರ್ಷಕ್ಕಿಂತ ಮೊದಲು ಅವ ಬಜರಂಗ ದಳ ಸಂಚಾಲಕ ನಾನೇ ಮಾಡಿದ್ದು ಪುತ್ತೂರಿನಲ್ಲಿ. ಅದನಂತರವೆಲ್ಲ ಇದಾಗಿ ರಾಮಸೇನೆಗೆ ಹೋದ ನಂತರ ನಮ್ಮ ಸ್ವಲ್ಪ ಟಚ್ ಬಿಟ್ಟಿತ್ತು. ಈಗ BJP-ಯವ್ರನ್ನು ತಗೊಳ್ಳಿಲ್ವಾ? ತಗೊಂಡ ನಂತರ BJP ಒಂದು ಸಂಘ ಪರಿವಾರ ಸಂಘಟನೆ ಅಲ್ವಾ? ಆ ಸಂಘಟನೆ ತಗೊಂಡ ನಂತರ ಇವ್ರಿಗೆಲ್ಲ ಏನು ಮಾಡೋದು? ನಮಗೆ ವೈಯಕ್ತಿಕ ದ್ವೇಷ ಇರುವೆ, ವೈಯಕ್ತಿಕ ದ್ವೇಷಕ್ಕೂ ಸಂಘಟನೆಗೂ ಇದಿಲ್ಲ. ಈಗ ನನಗೆ ನಿಮ್ಮ ಹತ್ರ ವೈಯಕ್ತಿಕ ದ್ವೇಷ ಉಂಟು, ನೀವು ಸಂಘಟನೆ ಒಬ್ಬ ಬರುವವರು, ನಿಮಗೆ ನಾನು ದ್ವೇಷ ಮಾಡುವಾಗಿಲ್ಲ. ಅದು ವೈಯಕ್ತಿಕ ಅವರವರು ಇಟ್ಟುಕೊಳ್ಬೇಕಾದ್ರು. ಇಂಥ ಸಂದರ್ಭದಲ್ಲಿ ಅವರು ಮಾಡೋದು ತಪ್ಪು. ಈಗ ಸಂಘ ಪರಿವಾರದಲ್ಲಿ ಎಷ್ಟೋ ಹಿರಿಯರು ಇದ್ದೀರಿ, ನಿಮ್ಮಂತ ಹಿರಿಯರು ಎಷ್ಟೋ ಇದ್ದೀರಿ, ಯಾಕೆ ಇದನ್ನು ಸರಿ ಮಾಡಲಿಕ್ಕೆ ನಮಗೆ ಏಕೆ ಗೊತ್ತಿಲ್ಲ. ಇದನ್ನು ನಿಜವಾಗಿ ಸಂಘದವರು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತೃ ಸಂಸ್ಥೆ, ಅವರು ಹೇಳ್ತಾರೆ ನಮ್ಮ ಹುಡುಗರು, ನಾವು ಸಂಘದವರು ಹೇಳಿದ್ದಾರೆ, ಅವರು ಅದು ನೀವು ನಮ್ಮ ಗಮನಕ್ಕೆ ಅವರು ತರಲಿ, ನನ್ನ ಗಮನಕ್ಕೆ ಅಂತ ಅವ್ರು ತರಲೇ ಇಲ್ಲ. ಈಗ ಇದನ್ನು ಸರಿ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಈಗ ಇವತ್ತು ಗೋಪಾಲ್ಜಿ ಅವರು ಹೇಳಿದ್ದಾರೆ, ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಗೋಪಾಲ್ಜಿ ಅವರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಈಗ ನಾನು ನಮ್ಮ ಪ್ರಾಂತ್ಯ ಕಾರ್ಯದರ್ಶಿಗಳು, ಇದು ಜಗನ್ನಾಥ ಶಾಸ್ತ್ರಿಗಳು, ಸಹ ಕಾರ್ಯದರ್ಶಿಗಳು, ಶರಣ ಪಂಪೆಯಲ್ಲು, ನಾನು ಇಲ್ಲಿಯ ಜಿಲ್ಲಾಧ್ಯಕ್ಷರು, ಇವರೆಲ್ಲ ಸೇರಿ ಇವರನ್ನು ಒಂದು ಕಡೆಯಲ್ಲಿ ಕೂತುಕೊಂಡು ಮಾತಾಡಿಸಿ ಇದನ್ನು ಸರಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ಅದು ಇವತ್ತು ಮಾಡಬೇಕಲ್ಲಿ ಗೋಪಾಲ್ಜಿಯವರು ನಮಗೆ ಒಂದು ಮಾತು ಹೇಳಿದ್ದಾರೆ. ಇದು ನಾವು ಮೊದಲೇ ಮಾಡುತ್ತಿದ್ದೆವು, ಆದರೆ ನಮ್ಮ ಗಮನಕ್ಕೆ, ನನ್ನ ಗಮನಕ್ಕೆ ಇಷ್ಟುವರೆಗೆ ಬರಲಿಲ್ಲ. ನಾನು ಪಾರ್ಟಿಯವರಿಗೆ ಹೇಳಿದ್ದೆ, ನೀವು ಅದನ್ನು ಸರಿ ಮಾಡಬೇಕಿತ್ತು. ಅವರು ಯಾರೂ ಮಾತಾಡೋಲ್ಲ. ಇದೇ ಸಮಸ್ಯೆ ಬಂದದ್ದು. ನಮ್ಮಲ್ಲಿ ಈ ಸಂಘಟನೆಯನ್ನು ಸರಿ ಮಾಡುವಂಥ ವ್ಯವಸ್ಥೆಗೆ ಯಾರೂ ಇಳಿಲಿಲ್ಲ. ಅದರಿಂದ ಈ ಸಮಸ್ಯೆಗಳು ಈಗ ಬರುವುದು. ಮೊದಲು ಬರ್ತಿತ್ತ? ನಾನು 51 ವರ್ಷ ಆಯಿತು ಈ ಸಂಘಟನೆ ಇಲ್ಲಿ ಕೆಲಸ ಮಾಡೋದು. ಮಂಜೇಶ್ವರಲ್ಲಿ 61ರಿಂದ ನಾನು ಜನಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 15ನೇ ವರ್ಷ ಪ್ರಾಯದ ಒಬ್ಬ ಸ್ವಯಂ ಸೇವಕ. ನಾನು 73ರಲ್ಲಿ ಪುತ್ತೂರಿಗೆ ಬಂದೇನೆ. 74ರಲ್ಲಿ ವಿಶ್ವ ಪರಿಷತ್ತಿನ ಕೋಶಾಧ್ಯಕ್ಷನಾಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ತಗೊಂಡು ನಾನು ಕೆಲಸ ಮಾಡಿದೆ. ಪುತ್ತೂರಿನಲ್ಲಿ ಎಲ್ಲ ಸಂಘಟನೆ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಥವಾ ಅಧಿಕಾರಿಗಳ ಯಾವ ಮೀಟಿಂಗ್ಗೆ ನಾನು ಭಾಗವಹಿಸ್ತಿದ್ದೆ. ಈಗ ಕೆಲವು ಸಮಯದಿಂದ ನಮ್ಮ ಪ್ರಾಯದ ಸಮಸ್ಯೆ ನಮಗೆ ಬರಲಿಕ್ಕೆ ಕಷ್ಟ ಆದ ಕಾರಣ ನಾನು ಬಿಟ್ಟಿದ್ದೇನೆ. ಮತ್ತು ಇಲ್ಲದೇ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ, ಇದನ್ನು ನೀವು ಈಗ ನಿಮ್ಮನ್ನು ಎಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ನನಗೆ ಗೊತ್ತು ಅಂತ ಹೇಳಿದ್ದೇನೆ ಹುಡುಗರ ಹತ್ರ. ಅವರಾಗಿಲ್ಲ, ನಾನು ದೂಡುವಾಗ ಸೀದಾ ಹೋದ್ರಲ್ಲ ಅವರು, ನಾನೇ ಹೋದಲ್ಲಿಗೆ. ಈಗ ನೀವು ಅಲ್ಲಿ ಒಮ್ಮೆ ಆ ಥರ ಆಯಿತು, ಮತ್ತೆ ನೀವು ತಮ್ಮ ಭಾಷಣದಲ್ಲಿ ಅದನ್ನು ಹೇಳಿದ್ರಿ ಇಲ್ಲಿ, ಅದ್ರ ನಂತರ ಮತ್ತೆ ಹೋಗುವಾಗ ಏನೋ ಆಯಿತು ಹೋಗುವಾಗ ಎಂತ, ನನಗೆ ಈಗ MB ಪುರಾಣಿಕರು ಹೇಳಿದರು, ಅರ್ಧಡು ಬಿಡುದು ಬಲಿಪಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವ ಪುನಃ ಬಂದು ಅಲ್ಲಿ ಕೂತ, ಅಷ್ಟೇ ಆದದ್ದು. ಇವರು ಸೇರಿಕೊಂಡು ಅರ್ಧಡು ಬಲಿಪಿ ಅಂತ ಹೇಳಿದರು. ಅದಕ್ಕೆ ಅವರು ಬಂದು ಕೂತಾರೆ. ನನಗೆ MB ಪುರಾಣಿಕರು ಹೇಳಿದರು. ಅವ ಒಂದು ಹೋಟೆಲ್ ಉದ್ಘಾಟನೆ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ, ಅವ ಹಾಗೆ ಹೋಗ್ಲಿಕ್ಕೆ ಹೊರಟದ್ದು. ಇವರು ಅರ್ಧವಾಗ ಅವರಿಗೆ ಇದು ಬಂತು, ಇಲ್ಲಿ ಕೂತ. ಸಂಘಟನೆ ಅಷ್ಟೇ ಇರುವುದದು. ಬೇರೆ ಕಾರ್ಯಕ್ರಮದ ಬಳಿಕ ಒಂದಷ್ಟು ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ನೀತಿ ಪಾಠ ಆಯಿತು ಆಗಿದೆ. ನೀವು ಅಲ್ಲಿ ಇದ್ದೀರಿ, ನಿಮ್ಮನ್ನೆಲ್ಲ ಬೇಡ, ನಮ್ಮದು ಆಂತರಿಕ ವಿಷಯ, ನೀವು ಬರಬೇಡಿ ಅಂತೇಳಿ ಹೇಳಿದೆ. ಯಾಕಂದ್ರೆ ನಾವು ಅವರಿಗೆ ಹೇಳುವಾಗ ನೀವು ಅದನ್ನು ಪೇಪರಲ್ಲಿ ನಾಳೆ ಕೊಡಬಾರ್ದಲ್ಲ, ಅದಕ್ಕೆ ಬೇಕಾ ಅವರಿಗೆಲ್ಲ ಹೇಳಿ ಆಗಿದೆ. ಗೋಪಾಲ್ಜಿಯವರು ಬುದ್ಧಿ ಹೇಳಿ, ಅವರು ನಮ್ಮ ಕೇಂದ್ರೀಯ ಕಾರ್ಯದರ್ಶಿಗಳು. ಯಾಕಂದ್ರೆ ನನಗೆ ಅವರು ಭಾಳ ಆತ್ಮೀಯರು. ಈ ಸ್ಥಳ ಕೊಡಲಿಕ್ಕೂ ಅವರಿಂದಾಗಿ ನಾನು ಕೊಟ್ಟದ್ದು. ಅವರು ಅಂದರೆ ನನಗೆ ಭಾಳ ನನ್ನ ಮೇಲೆ ಅವರಿಗೆ ಭಾಳ ಗೌರವ ಉಂಟು. ಅವರು ಈಗಲೂ ಬಂದರೆ ನನ್ನ ಕಾಲು ಹಿಡಿತಾರೆ. ಯಾಕಂದರೆ ನನಗೆ ಅದು ಭಾಳ ಮುಜುಗರ ಆಗ್ತದೆ. ಈಗಲೂ ಬಂದು ಅಲ್ಲಿ ಆ ವೇದಿಕೆಯಲ್ಲೇ ಬಗ್ಗಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ಹೇಳೋದು. ಯಾಕಂದರೆ ಅವರು ನಮ್ಮಲ್ಲಿ ಮೊದಲಿಂದ ಒಂದು ಆತ್ಮೀಯತೆ ಇದ್ದವರು. ಯಾಕಂದರೆ ಸಂಘದವರು ಕೂಡ ಮೊದಲು ನನಗೆ ನಮ್ಮ ಸಂಘದಲ್ಲಿ ಕೃಷ್ಣಪ್ಪನವರು, ಸೂರ್ಯನಾರಾಯಣರಾಯರು, ಯಾದವ್ ರೋಷಿಯವರು 61ರಲ್ಲಿ ಇರುವಾಗಲೂ ನಮ್ಮೊಟ್ಟಿಗೆ ನಾವೊಟ್ಟಿಗೆ ಇದ್ದವರು. ಸಂಘದ ಹಿಂದುತ್ವದಲ್ಲಿ ಮುಳುಗಿದವ ನಾನು, ಅದರಲ್ಲಿ ಇದು ಎರಡು ಮಾತಿಲ್ಲ.
ಸುರಕ್ಷತೆಯ ಚಿಂತೆ ಬಿಟ್ಟುಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.